ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಇವತ್ತೊಂದು ತುಂಬ ಹೆಲ್ದಿಯಾಗಿರ್ತಕ್ಕಂಥ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು ಸಿರಿಧಾನ್ಯದಲ್ಲಿ ಮಾಡಿರ್ತಕ್ಕಂಥ ಪಲಾವು. ಇಲ್ಲಿ ನಾನು ಆರ್ಕನ್ನು ಬಳಸಿಬಿಟ್ಟು ಪಲಾವ್ ಮಾಡಿದ್ದೀನಿ. ಇದು ಮಾಡೋದಕ್ಕೆ ತುಂಬ ಈಸಿ ಮತ್ತು ಇದು ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ನೋಡೋಣ ಬನ್ನಿ. ಕ್ಯಾರೆಟು, ಈರುಳ್ಳಿ, ಬೀನ್ಸು, ನವಿಲುಕೋಸು, ಬಟಾಣಿ, ಕಡಲೆಬೀಜ, ನೆನೆಸಿರ್ತಕ್ಕಂಥ ಕಡಲೆಬೀಜ, ಟೊಮೊಟೊ ಮತ್ತು ಆಲೂಗೆಡ್ಡೆ. ನಾನಿಲ್ಲಿ ಸಾಲ್ಟನ್ನು ಸೀ ಸಾಲ್ಟ್ ಯೂಸ್ ಮಾಡಿದ್ದೀನಿ. ನಿಮಗೆ ನಿಮ್ಮ ಮನೇಲಿ ಯಾವ್ದು ಇರುತ್ತೋ ಅದನ್ನು ಯೂಸ್ ಮಾಡಿ. ಮತ್ತು ಸ್ಪೈಸಸ್ಸು ಸ್ವಲ್ಪ ಕೊತ್ತಂಬರಿ ಬೀಜದ ಪುಡಿ, ಚಿಲ್ಲಿ ಪುಡಿ, ಗರಂ ಮಸಾಲ, ಟರ್ಮರಿಕ್ಕು, ಆಯಿಲ್ಲು. ಇದು ಸೊಪ್ಪಂದ್ಬಿಟ್ಟು ನಾನಿಲ್ಲಿ ಮೆಂತ್ಯ, ಪಾಲಕ್ಕು ಮತ್ತು ಕೊತ್ತಂಬರಿ ಈಕ್ವಲ್ ಪ್ರಪೋರ್ಷನ್ಸಲ್ಲಿ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ. ಫಸ್ಟು ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಒಂದು 3 ಸ್ಪೂನ್ ಎಣ್ಣೆ ಹಾಕಿ, ಸ್ವಲ್ಪ ಎಣ್ಣೆ ಕಾದ್ಮೇಲೆ ಅದಕ್ಕೆ ನಾನು ಸ್ಪೈಸಸ್ಸು ಚಕ್ಕೆ, ಲವಂಗ, ಏಲಕ್ಕಿ, ಸ್ವಲ್ಪ ಸೋಂಪು, ಪಲಾವ್ ಎಲೆನ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಇದರಲ್ಲಿ ಯಾವುದಾದ್ರೂ ಇಷ್ಟ ಆಗಿಲ್ಲ ಅಂದರೆ ಸ್ಕಿಪ್ ಮಾಡಿ. ನೀವು ಇದನ್ನು ಸ್ವಲ್ಪ ಸಣ್ಣ ಉರಿನಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು. ಅದೆಲ್ಲ ಫ್ಲೇವರ್ ಬಿಡುತ್ತೆ. ತುಂಬ ಉರಿ ಇಟ್ಬಿಟ್ರೆ ಎಲ್ಲ ಸೀದ್ಬಿಡುತ್ತೆ. ಸಣ್ಣ ಉರಿನಲ್ಲಿ ನಾವು ಇದನ್ನು ಬಿಸಿ ಮಾಡ್ಕೋಬೇಕು. ಇದಾದಮೇಲೆ ಎಣ್ಣೆ ಕಾದ್ಮೇಲೆ ನಾವು ಇದಕ್ಕೆ ಆನಿಯನ್ನ ಆ್ಯಡ್ ಮಾಡಬೇಕು. ಆನಿಯನ್ಗೆ ಸ್ವಲ್ಪ ಅದರಲ್ಲಿ ಫ್ರೈ ಮಾಡಬೇಕು. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಬನ್ನಿ. ಈರುಳ್ಳಿ ತುಂಬ ಕೆಂಪಗಾಗೋವರೆಗೂ ಫ್ರೈ ಮಾಡಿರಿ. ಈ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತೀನಿ. ಈರುಳ್ಳಿ ಬೇಗ ಬೇಯುತ್ತೆ ಮತ್ತು ಚೆನ್ನಾಗಿ ಬೇಯುತ್ತೆ. ಆ ಪರ್ಪಸ್ಸಿಂದ ಇದು ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಬೆಂದಮೇಲೆ ನಾವು ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಬೇಕು. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮನೆಯಲ್ಲೇ ಮಾಡಿರ್ತಕ್ಕಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆವಾಗಲೇ ಫ್ರೆಶ್ ಆಗಿ ಮಾಡಿಬಿಟ್ಟು ಯೂಸ್ ಮಾಡ್ತೀನಿ ಎವ್ರಿ ಟೈಮು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಬಿಟ್ಟು ಚೆನ್ನಾಗೆ ಫ್ರೈ ಮಾಡಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ವಾಸನೆ ಹೋಗೋವರೆಗೂ ನಾವು ಸ್ವಲ್ಪ ಚೆನ್ನಾಗೆ ಫ್ರೈ ಮಾಡಬೇಕಿಲ್ಲ ಅಂದರೆ ಅದು ಅದರಲ್ಲಿ ಅದೇ ಸ್ಮೆಲ್ ಬರ್ತಾ ಇರುತ್ತೆ. ಹಾಗಾಗಿ ಇದ್ರದ್ದು ಈ ಹಸಿ ಸ್ಮೆಲ್ ಫುಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿರಿ. ಅದಾದಮೇಲೆ ಇಲ್ಲಿ ನಾನು 3 ಸೊಪ್ಪುಗಳ ಚೆನ್ನಾಗಿ ತೊಳೆದು ಕಟ್ ಮಾಡಿದ್ದೀನಿ. ಮೆಂತ್ಯ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಈ 3 ಈ ಟೈಮಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಇದನ್ನು ಸಮೇತ ಚೆನ್ನಾಗೆ ಫ್ರೈ ಮಾಡಬೇಕು ಈರುಳ್ಳಿ ಜೊತೆಗೆ. ಇದೆಲ್ಲ ನೀರು ಬಿಟ್ಕೊಂಡು ಚೆನ್ನಾಗಿ ಬೇಯುತ್ತೆ. ಎಲ್ಲವರೆಗೂ ನಾವು ಇದರಲ್ಲಿ ಫ್ರೈ ಮಾಡಬೇಕು. ಇದು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ 100 ಗ್ರಾಮ್ಗೆ 9% ಫೈಬರ್ ಇರುತ್ತೆ. ಅದು ಸೊಪ್ಪು ಚೆನ್ನಾಗಿ ಬೆಂದಾದಮೇಲೆ ಇದಕ್ಕೆ ನಾನು ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಟೊಮೊಟೊ ಚೆನ್ನಾಗೆ ಫ್ರೈ ಆಗಬೇಕು. ಇನ್ನು ನೀವು ಯಾವುದೇ ಆರ್ಕನ್ನು ಯೂಸ್ ಮಾಡೋದಕ್ಕಿಂತ ಮುಂಚೆ ಒಂದು ಹಾಫ್ ಆನ್ ಅವರ್ ನೆನೆಸ್ಬಿಟ್ಟು ಯೂಸ್ ಮಾಡಿ. ಅದು ಟೊಮೊಟೊ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಬೀನ್ಸು ಆ್ಯಡ್ ಮಾಡ್ತಾಯಿದ್ದೀನಿ. ಬೀನ್ಸ್ ಆದಮೇಲೆ ಕ್ಯಾರೆಟು. ನಾವು ನಿಮ್ಮ ಮನೇಲಿ ಏನೇನು ತರಕಾರಿ ಇರುತ್ತೋ ಅದನ್ನು ಯೂಸ್ ಮಾಡಿ. ಇಲ್ಲ ಮನೇಲಿ ಇದ್ದಿದ್ದನ್ನು ನಾನು ಹಾಕಿದ್ದೀನಿ. ಕ್ಯಾರೆಟು, ಆಮೇಲೆ ನವಿಲುಕೋಸು, ಆಲೂಗೆಡ್ಡೆ, ನಾವೇನೇನಲ್ಲಿ ತಗೊಂಡಿದ್ವು ತರಕಾರಿಗಳು ಅದನ್ನೆಲ್ಲ ಇಲ್ಲಿ ಒಂದೊಂದಾಗೆ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಕಡಲೆ ಬೀಜನ ಸ್ವಲ್ಪ ತರಕಾರಿ ಕಟ್ ಮಾಡೋದಕ್ಕಿಂತ ಮುಂಚೆ ಒಂದು 3 ಸ್ಪೂನಷ್ಟು ನೆನೆಸಿದ್ದೆ, ನಾನು ಹಾಕಿದ್ದೀನಿ. ಈ ಟೈಮಲ್ಲೇ ನಾನು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ತರಕಾರಿಗಳು ಚೆನ್ನಾಗೆ ನೀರು ಬಿಟ್ಕೊಂಬ್ಲಿ, ಉಪ್ಪನ್ನ ಎಳ್ಕೊಂಡು ಅದು ನೀರು ಬಿಟ್ಕೊಂಬತ್ತೆ. ಈಗ ತರಕಾರಿಗಳನ್ನ ಚೆನ್ನಾಗಿ ಒಂದು 50% ಬೇಯಿಸಿದರೆ ಸಾಕು. ತುಂಬಾ ಬೇಯಿಸೋದು ಬೇಕಾಗಲ್ಲ. ಈ ತರಕಾರಿಗಳು ಚೆನ್ನಾಗಿ ಬೇಯ್ತಾ ಇರಲಿ. ನಾವು ಅದಾದಮೇಲೆ ಇಲ್ಲಿ ನಾನು ಪೌಡರ್ಸ್ ತಗೊಂಡಿರೋದು ಗರಂ ಮಸಾಲ, ಚಿಲ್ಲಿ, ಇದನ್ನೆಲ್ಲ ತರಕಾರಿಗಳು ಚೆನ್ನಾಗಿ ಬೆಂದಮೇಲೆ ಅದಕ್ಕೆ ಹಾಕಿ ಫ್ರೈ ಮಾಡ್ತೀನಿ. ಇದಾದಮೇಲೆ ನಾವು ಬೇಗ ಆಗೋದಕ್ಕೆ ಒಂದು ಸೈಡಲ್ಲಿ ನಾನಿಲ್ಲಿ 1 ಗ್ಲಾಸ್ ಆರ್ಕಾಗೆ 3 ಗ್ಲಾಸು ನೀರು ತಗೊಂಡಿದ್ವಿ. ಆ ನೀರನ್ನು ನಾನು ಮುಂಚೆನೇ ಕಾಯೋದಕ್ಕೆ ಇಟ್ಟಿರ್ತೀನಿ. ಇದು ಬೇಗ ಆಗುತ್ತೆ ಮತ್ತು ತುಂಬ ಉದುದ್ರಾಗೆ ಚೆನ್ನಾಗಾಗುತ್ತೆ ಪಲಾವು. ತಿನ್ನೋದಕ್ಕೆ ತುಂಬ ಟೇಸ್ಟ್ ಇರುತ್ತೆ ಇದು. ಆಮೇಲೆ ಹೆಲ್ತಿಗೆ ತುಂಬ ಒಳ್ಳೆಯದು. ನಾವು ಯಾವುದೇ ಸಿರಿಧಾನ್ಯ ಯೂಸ್ ಮಾಡೋದಕ್ಕಿಂತ ಮುಂಚೆ ಮಿನಿಮಮ್ ಅರ್ಧ ಗಂಟೆ, ಮ್ಯಾಕ್ಸಿಮಮ್ಮು 1 ಅವರ್ವರೆಗಾದ್ರೂ ನಾವು ನೆನೆಸ್ಬೇಕಾಗುತ್ತೆ. ಇಲ್ಲಿ ಚೆನ್ನಾಗಿ 4 ರಿಂದ 5 ಸಲ ವಾಶ್ ಮಾಡಿರ್ತಕ್ಕಂಥ ಆರ್ಕನ್ನು ನಾನೀಗ ಆ್ಯಡ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಸ್ವಲ್ಪ ಧೂಳು ಅದು ಜಾಸ್ತಿ ಇರುತ್ತೆ. ತುಂಬ ಸಲ ನಾವು ವಾಶ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು 1 ಲೋಟ ಆರ್ಕಕ್ಕೆ 3 ಲೋಟ ನೀರು ತಗೊಂಡಿದ್ದೀನಿ. ಕೆಲವೊಂದು ಇದಕ್ಕೆ 2 ಲೋಟ ಆದರೂ ಸಾಕಾಗುತ್ತೆ. ಇದು ನಾನು ಆರ್ಗ್ಯಾನಿಕ್ ಇದು ಬಳಸೋದ್ರಿಂದ ಹಾಕ್ತಿದ್ದೀನಿ. ಚೆನ್ನಾಗಿ ಕುದ್ದಿರ್ತಕ್ಕಂಥ ನೀರನ್ನ ಇದಕ್ಕೆ ಹಾಕ್ತೀನಿ. ಈಗ ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಸಾಕು, ರೆಡಿಯಾಗಿಬಿಡುತ್ತೆ ಪಲಾವು. ತುಂಬ ಟೇಸ್ಟಿಯಾಗಿರುತ್ತೆ. ಈ ಟೈಮಲ್ಲಿ ನೀವು ಬೇಕಾದರೆ ಉಪ್ಪಾಗಿದೆಯೋ ಇಲ್ಲ ಒಂದ್ಸರಿ ಚೆಕ್ ಮಾಡ್ಕೊಂಡು, ಇನ್ನು ಕಡಿಮೆ ಆಗಿದ್ರೆ ಆ್ಯಡ್ ಮಾಡ್ಕೊಳ್ಳಿ ಉಪ್ಪು ಅಥವಾ ಖಾರ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ. ನೀರು ಕುದಿಯುವಾಗ ನಾನು ಈಗ ಬಟಾಣಿನ ಆ್ಯಡ್ ಮಾಡ್ತಾಯಿದ್ದೀನಿ. ಮುಂಚೆನೇ ಹಾಕಿದ್ರೆ ಅದು ತುಂಬ ಬೆಂದೋಗ್ಬಿಡುತ್ತೆ. ಈ ಟೈಮಲ್ಲಿ ಹಾಕಿದರೆ ಅದು ಕರೆಕ್ಟಾಗಿ ಬೇಯುತ್ತೆ.
ಇದನ್ನು ನಾವು ಮೀಡಿಯಲ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಆಮೇಲೆ ಇದು ಒಂದು 5 ನಿಮಿಷಕ್ಕೆಲ್ಲ ಆಗ್ಬಿಡುತ್ತೆ. ಒಂದು ಪ್ಲೇಟ್ ಮುಚ್ಚಿಬಿಟ್ಟು ನಾವು ಒಂದು 4 ರಿಂದ 5 ನಿಮಿಷ ಅವಾಗವಾಗ ಪ್ಲೇಟ್ ತೆಗೆದು ನೀವು ತಿರುಗಿಸ್ತಾ ಇರ್ರಿ. ಆಮೇಲೆ ಇದು ಆರ್ಕ ರಕ್ತ ಶುದ್ಧಿಗೆ ತುಂಬ ಒಳ್ಳೆಯದು. ಆಮೇಲೆ ಇದನ್ನ ಒಂದೇ ಥರದ ಅಕ್ಕಿನ ಬಳಸ್ತಿರ್ತೀವಿ ಯಾವಾಗಲೂ, ಅದು ಬಿಟ್ಟು ಸಾವಿರಾರು ಥರದ ಅಕ್ಕಿ ಇದೆ. ಎಲ್ಲ ಥರದನ್ನು ಅವಾಗವಾಗ ಬಳಸ್ತಾ ಇದ್ದರೆ ಹೆಲ್ತಿಗೆ ತುಂಬ ಒಳ್ಳೆಯದು. ಇದು ತುಂಬ ಉದ್ದುದ್ರಾಗಿ ತುಂಬ ಚೆನ್ನಾಗಿತ್ತು, ಒಂದಕ್ಕೊಂದು ಸ್ಟಿಕ್ ಆಗಲ್ಲ. ಅಂದರೆ ಹಳೆಯದಾಗಿರ್ತಕ್ಕಂಥ ಒಳ್ಳೆ ಆರ್ಕನ ಬಳಸಿದ್ರೆ ಈ ಥರ ಬರುತ್ತೆ, ಸ್ಟಿಕ್ಕಿಯಾಗಿರಲ್ಲ. ಉದ್ದುದ್ರಾಗೆ ನೆಲ್ಲಕ್ಕಿಗಿಂತ ಇದು ತುಂಬ ರುಚಿಯಾಗಿರುತ್ತೆ. ಇದರ ಟೇಸ್ಟು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಒಂದ್ಸಲ ಟ್ರೈ ಮಾಡಿರಿ. ಅದು ವೆಜಿಟೇಬಲ್ಸ್ ನಾವು ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದು, ನಿಮಗೆ ಯಾವ ಥರ ಬೇಕೋ ಆ ಥರ ಯೂಸ್ ಮಾಡ್ಕೊಳ್ರಿ. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಇದು ಆರ್ಕದ ಪಲಾವು ಸವಿಯೋದಕ್ಕೆ ಸಿದ್ಧ. ಟೇಸ್ಟ್ ತುಂಬ ಚೆನ್ನಾಗಿತ್ತು. ಒಂದ್ಸರಿ ಎಲ್ಲರೂ ಟ್ರೈ ಮಾಡಿ ನನಗೆ ಕಾಮೆಂಟ್ ಮಾಡಿ. ಇದು ಮೊಸರು ಬಜ್ಜಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದು. ಆಮೇಲೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.